ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಸಂತೃಪ್ತಿ ಹಾಗೂ ಸಂತೋಷವೇ ಸಾರ್ಥಕತೆಯ ಜೀವನ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಅಡುಗೆ ರುಚಿಕಟ್ಟಾಗಿ ಬರಬೇಕು ಅಂತ ಹೇಳಿದರೆ ಅದರಲ್ಲಿ ಹಾಕುವಂಥ ಉಪ್ಪು, ರುಚಿ, ಹುಳಿ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇದ್ದರೆ ಒಂದು ಅಡುಗೆ ಸಂಪೂರ್ಣ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೊರಹೊಮ್ಮಿ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಒಂದು ನಮ್ಮ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯಗಳು, ಅದರಲ್ಲೂ ಕೂಡ ಬೇರೆ ಬೇರೆ ಅತಿಥಿಗಳು ಬಂದು ಅವರ ಕೈ ರುಚಿಯನ್ನು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಒಂದು ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಸುಲಭ ರೀತಿಯಾದಂಥ ಅಡುಗೆಗಳು ತಯಾರಾಗುತ್ತೆ. ಯಾರು ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಬಾಬು ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಮೇಡಮ್, ಸೊ ಇವತ್ತು ನಮಗೆ ಯಾವ ಹೊಸ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಸೊ ಹಳೆ ಕಾಲದ್ದು ಹೊಸ ಅಡುಗೆ ಅಂತ ನಾನು ಫಸ್ಟೇ ಹೇಳಿದೆ. ಹಳೆ ಕಾಲದ ಹೊಸ ರೀತಿಯಾದಂಥ ಅಡುಗೆ ಯಾವುದು? ಅಂದ್ರೆ ಬಟಾಟಂದು ಎಲ್ಲರಿಗೂ ಗೊತ್ತುಂಟಲ್ಲ, ಅದರಲ್ಲಿ ತುಂಬಾ ಅದು ಯಾವುದೇ ಅಡುಗೆ ಹಾಕಿದ್ರು ಕೂಡ ಒಳ್ಳೆ ರುಚಿ ಬರುತ್ತೆ. ಅದರಲ್ಲಿ ನಾನು ಕಬಾಬ್ ಅಂತ ಮಾಡೋದು. ಈಗ ಬಟಾಟೆ ಕಬಾಬ್. ಬಟಾಟೆ ಅಂಬಡೆ ಅಲ್ವಾ? ಅಲ್ಲ, ಕಬಾಬ್ ಪೌಡರ್ ಹಾಕಿ ಮಾಡೋದು. ಓಕೆ, ಸೊ ಈಸಿ ಆಗಿರುತ್ತೆ, ಬೇಗ ಆಗುತ್ತೆ, ಊಟಕ್ಕೆ ಆಗುವಂಥದ್ದು. ಸೊ ಇವತ್ತು ಮಧ್ಯಾಹ್ನಕ್ಕೆ ನಮ್ಗೆ ಊಟಕ್ಕೆ ತಯಾರಾಗುತ್ತೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟಿಗೆ ಹೇಗೆ ಶುರು ಮಾಡ್ಕೊಳ್ಳೋದು? ಆಲೂಗಡ್ಡೆ ಕಬಾಬ್. ಆಲೂಗಡ್ಡೆ ನಾನು ಬೇಯಿಸಿದೆ ಮೊದಲೇ, ಕುಕ್ಕರಲ್ಲಿ ಇಡೀ ಗಡ್ಡೆ ಬೇಯಿಸ್ಬೇಕು. ಅಂದ್ರೆ ಹಸಿ ಮಾಡಿದ್ರೆ ಬೇಯುವುದಿಲ್ಲ, ಇದರಲ್ಲಿ ಮೊದಲೇ ಬೇಯಿಸಿ ಕಟ್ ಮಾಡಿದ್ದು. ಈಗ ನಾವು ಕಬಾಬ್ ಪೌಡರ್ ಇದರಲ್ಲಿ ಮಿಕ್ಸ್ ಮಾಡ್ತೇನೆ. ಶುಂಠಿ ಬೆಳ್ಳುಳ್ಳಿ. ಸೊ ಅರುಣಾ ಕಬಾಬ್ ಪೌಡರ್, ಅದರಲ್ಲಿ ಎಲ್ಲವೂ ಇದೆ. ಹಾಕ್ಬೇಕಂತ ಇಲ್ಲ, ಹಾಕ್ಬೇಕು ಅಂತ ಇಲ್ಲ. ನೀವು ಹಾಕೋದಿಲ್ವಾ? ಹಾಕ್ಲಿಲ್ಲ, ಓಕೆ. ಸ್ವಲ್ಪ ಖಾರ ಪೌಡರ್ ಬೇಕು, ಮೆಣಸಿನ ಪೌಡರ್. ಆಕ್ಚುಲಿ ಎಲ್ಲವೂ ಅದರಲ್ಲೇ ಇರುತ್ತೆ. ಹೆಚ್ಚಿಗೆ ಖಾರ ಬೇಕು ಅಂತಿದ್ದವರು ಹಾಕೊಳ್ಬಹುದು. ಸೊ ಅರುಣಾ ಮಸಾಲಾ ಇವರ ಚಿಲ್ಲಿ ಪೌಡರ್. ಸೊ ಕಲರ್ ಕೂಡ ಕೊಡುತ್ತೆ, ಹಾಗೇನೆ ಒಳ್ಳೆ ಸ್ಪೈಸ್ ಕೂಡ. ಹಾಕ್ಲಾ? ಖಾರ ಜಾಸ್ತಿ ತೊಂದ್ರೆ ಇಲ್ಲ. ಹಾಕ್ಲಾ? ಸಾಕು. ಸ್ವಲ್ಪ ನೀರು ಬೇಕು ಇದೀಗ. ಬರೀ ಚಿಲ್ಲಿ ಪೌಡರ್ ಮಾತ್ರನಾ? ಚಿಲ್ಲಿ ಪೌಡರ್ ಅಂದ್ರೆ ಇದು ವೆಜ್ ಅಲ್ಲ, ಕೆಲವು ಬೇಕಿದ್ರೆ ಮೊಟ್ಟೆ ಹಾಕ್ಬಹುದು, ಮಿಕ್ಸ್ ಮಾಡಬಹುದು. ಹಾಗಿದ್ರೆ ಕಾರ್ನ್ಫ್ಲೋರ್ ಎಲ್ಲ ಏನಾದ್ರು? ಕಾರ್ನ್ಫ್ಲೋರ್ ಬೇಕಿದ್ರೆ ಹಾಕೊಳ್ಬಹುದು. ಸೊ ಅದ್ರಲ್ಲೇ ಎಲ್ಲ ಇರುತ್ತೆ ಕಬಾಬ್ ಪೌಡರ್ ಅಲ್ಲಿ ಅಂತ ಬೇಕಾಗಿಲ್ಲ. ಖಾರ ಸ್ವಲ್ಪ ಜಾಸ್ತಿ ಬೇಕಾ? ಇನ್ನು ನೀರು ಸ್ವಲ್ಪ. ಸೊ ಅರ್ಧ ಕೆಲಸ ಮುಗಿಸ್ಕೊಂಡೇ ಬಂದಿದ್ದೀರಿ. ಆಲೂಗಡ್ಡೆ ಎಲ್ಲ ಬೇಯಿಸಿ ಆಲ್ರೆಡಿ ತಂದಿದ್ದೀರಿ. ಹೌದು, ಅದು ಬೇಯ್ಲಿಕ್ಕೆ ತಡ ಆಗ್ತದಲ್ಲ, ಮತ್ತೆ ಕುಕ್ಕರ್ ಇಟ್ಟರು ಸಹ ಲೇಟ್ ಆಗ್ತದೆ. ಕುಕ್ಕರ್ಲಿ ಇಡೀ ಗಡ್ಡೆ ಬೇಯಿಸಿದ್ದು, ಆಲೂಗಡ್ಡೆ ಪೂರ್ತಿಯಾಗಿ ಬೇಯಿಸಿ. ಆಕ್ಚುಲಿ ನೀವು ಈ ತರ ಆಲೂಗಡ್ಡೆ ಬೇಯಿಸಿ ಈ ತರ ಮಾಡ್ತೀವಲ್ಲ, ಇದನ್ನ ಬೇಯಿಸಿ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಪೀಲ್ ಮಾಡಿದ್ರೆ ನಿಮ್ಗೆ ಅದು ಸಾಫ್ಟ್ ಅನ್ಸಲ್ಲ. ಈಸಿಯಾಗಿ ಈ ತರ ಕಬಾಬ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಎಲ್ಲ ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು. ಸೊ ಮಿಕ್ಸ್ಡ್ ಎಲ್ಲ ವೆಜಿಟೇಬಲ್ಸ್ ಕೂಡ ಈಗ ಕಾಲಿಫ್ಲವರ್ ಕೂಡ ಇದೇ ರೀತಿಯಾಗಿ ಕಾಲಿಫ್ಲವರ್ ಕಬಾಬ್ ಅಲ್ವಾ? ಅಷ್ಟೇ, ಇಷ್ಟೇ ರೆಸಿ ಇದು ಇಂಗ್ರೀಡಿಯೆಂಟ್ಸ್. ಬೇಕಾದ್ರೆ ಹಾಕೊಳ್ಬಹುದು, ಏನಾದ್ರೂ ಮಿಕ್ಸ್ ಮಾಡಬಹುದು, ಮೊಟ್ಟೆ ಅದನ್ನ ಹಾಕಿ. ನೀವು ಎಣ್ಣೆ ಆಯಿಲ್ ಇಟ್ಕೊಳ್ಳೋದಾ? ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾ ಮೇಡಮ್, ಇದು ಎಣ್ಣೆ ಕೂಡ ಕಾದಿದೆ, ಹಾಕೊಳ್ಬೋದು ಅನ್ಸುತ್ತೆ. ಹಾಂ, ಈಗ ಹಾಕ್ತೀನಿ. ಇದು ಈ ಬಿಗಿನರ್ಸ್ಗೆಲ್ಲ ಬೆಸ್ಟ್ ಅಲ್ವಾ ಇದು? ಹೌದು. ಅಂದ್ರೆ ಹೊಸದಾಗಿ ಅಡಿಗೆ ಕಲಿತಾ ಇದ್ದೀನಿ ಅಂತವ್ರಿಗೆಲ್ಲ ಜಟ್ಪಟ್. ಆಕ್ಚುಲಿ ಇದು ಟೀ ಟೈಮ್, ಈವ್ನಿಂಗ್ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಊಟಕ್ಕೆ ಬೇಕು ಅಂತ ಅನ್ಸಲ್ಲ. ಊಟಕ್ಕೆ ಅಂತಲ್ಲ, ನೀವೀಗ ಖಾರ ಹಾಕಿದ್ ನೋಡಿದ್ರೆ ಇದು ಊಟಕ್ಕೆ ಸರಿ ಇದೆ ಅಲ್ವಾ? ಕೆಲವರಿಗೆ ಖಾರ ಜಾಸ್ತಿ ಬೇಕಾಗ್ತದಲ್ಲ. ನನ್ನಂತ ತಿಂಡಿಗ ಮಧ್ಯಾಹ್ನ ತಿಂಡಿಗೂ ಸಹ ಕೆಲವು ಮಂದಿ ಖಾರನೇ ತಿಂತಾರೆ. ಇದಕ್ಕೇನು ಅಂದ್ರೆ ಸ್ವಲ್ಪ ಬೇಕಿದ್ರೆ ಲಿಂಬು ಮತ್ತೆ ಕಾರ್ನ್ಫ್ಲವರ್ ಎಲ್ಲ ಮಿಕ್ಸ್ ಮಾಡಬೇಕು, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬಹುದು. ಅಂದ್ರೆ ಇದರಲ್ಲಿ ಆಲ್ರೆಡಿ ಆಕ್ಚುಲಿ ಅರುಣಾ ಮಸಾಲದ ಕಬಾಬ್ ಪೌಡರ್ ಅಲ್ಲಿ ಎಲ್ಲವೂ ಇದೆ, ಎಲ್ಲವೂ ಮಿಕ್ಸ್. ಹಾಗಾಗಿ ಎಕ್ಸ್ಟ್ರಾ ಏನು ಬೇಕು ಅಂತ ಇಲ್ಲ, ಉಪ್ಪು ಬೇಕಾಗಿಲ್ಲ, ಹುಳಿ ಬೇಕಾಗಿಲ್ಲ. ಹೌದು. ಸೊ ಇನ್ನು ಮೊಟ್ಟೆ ಸಹ ಹಾಕೊಳ್ಬಹುದು. ಕಬಾಬ್ ಪೌಡರ್ ಮಸಾಲ, ಅದು ಘಮ ಬರ್ತಾ ಇದ್ರೆ ಚಿಕನೇ ಬೇಕು ಅಂತ ಇಲ್ಲ, ಚಿಕನ್ ಬೇಕಂತ ಇಲ್ಲ. ತಿನ್ನುವರಿಗೆ ಇದು ಒಳ್ಳೆ ದಾಳ ಎಲ್ಲ ಮಾಡಿದವಾಗ ಇದು ಚೆನ್ನಾಗಿರುತ್ತೆ. ಸೊ ನಾನ್ ವೆಜ್ ಪ್ರಿಯರಿಗೆ ಅದು ಕಬಾಬ್ ಬೇಯ್ತಾ ಇರುವಾಗ್ಲೇ ಕಬಾಬ್ ಎಳಿತಾ ಇರುತ್ತೆ, ತಿಂದ ಮೇಲೆ ಗೊತ್ತಾಗಬೇಕು ಇದು ಬಟಾಟ್ ಅಂತ. ಸೂಪರ್. ತಗೊಳ್ಳಿ. ಮೊದಲೇ ಬೆಂದಿರೋದ್ರಿಂದ ತುಂಬಾ ಹೊತ್ತು ಬೇಕಾಗಿಲ್ಲ. ನೀವು ಹೇಳಿದ ಪ್ರಕಾರ ಹಸಿ ಅದನ್ನೇ ಹಾಕಿದ್ರೆ ಬೇಗ ಬೇಯೋದಕ್ಕೆ ಟೈಮ್ ತಗೊಳುತ್ತೆ, ಹೊರಗಿಂದು ಬೇಗ ಇದಾಗುತ್ತೆ. ಹೌದು, ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ. ಆಮೇಲೆ ಅದರದ್ದು ಸ್ವಲ್ಪ ಸ್ಟಾರ್ಚ್ ಇರೋದ್ರಿಂದ ನೀರು ಕೂಡ ಬಿಟ್ಕೊಳ್ಳುತ್ತೆ ಅನ್ಸುತ್ತೆ. ನೀರು ಸ್ವಲ್ಪ ಅನ್ಸ್ಬೋದು. ಮನೇಲಿ ಏನಾದರೂ ಫಂಕ್ಷನ್ ಇರುವಾಗ ನಾವು ಅನ್ಕೊಳ್ತೀವಿ ಈ ಕಡೆ ಚಿಕನ್ ಕಬಾಬ್ ಮಾಡಿರುತ್ತೆ, ಸೊ ವೆಜ್ ಅವ್ರಿಗೆ ಏನಿಲ್ವಲ್ಲ, ಆವಾಗ ಹೆಚ್ಚಾಗಿ ಅನ್ಕೊಳ್ಳೋದು ಗೋಬಿ ಮಂಚೂರಿ ಅದು ಇದು ಅಂತ. ನಾವು ಮಾಡುವ ಬದಲು ಹೊರಗಡೆಯಿಂದ, ಅಂದ್ರೆ ತುಂಬಾ ಕೆಲಸ ಆಗುತ್ತೆ ಅಂತೇಳಿ ಹೊರಗಡೆಯಿಂದ ತರ್ತೀವಿ. ಸೊ ಇದು ಜಟ್ಪಟ್ ಅಂತ ಅದ್ರ ಒಟ್ಟೊಟ್ಟಿಗೆ ಇಟ್ಟರು ಸೇಮ್ ಅವ್ರಿಗೆ ಅದರ ಬದಲು ಇದು ನೀಡೋದಕ್ಕೆ ಚೆನ್ನಾಗಿರುತ್ತೆ. ಏನಾದ್ರು ಪೂಜೆ ಎಲ್ಲ ಇಟ್ಕೊಳ್ತಾರಲ್ಲ, ಸತ್ಯನಾರಾಯಣ ಪೂಜೆ ಆ ಟೈಮಿಗೆಲ್ಲ ಇದನ್ನ ಮಾಡ್ಬೋದು. ಅಂಡ್ ಕೆಲಸ ಕೂಡ ಈಸಿ ಆಗುತ್ತೆ. ಬಟ್ ಮ್ಯಾರಿನೇಟ್ ಮಾಡಿ ಸ್ವಲ್ಪ ತಿಟ್ಕೊಳ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ, ಇಟ್ಕೊಂಡ್ರೆ ಒಳ್ಳೇದು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಟ್ರೆ ಇದು ಬೇಯಿಸಿದ ಆಲೂಗಡ್ಡೆಗೆ ಮಿಕ್ಸ್ ಮಾಡಿ ಬಿಟ್ರೆ ಖಾರ ಎಲ್ಲ ಸರಿಯಾಗಿ ಇಟ್ಕೊಳ್ತದೆ. ತೆಗೆಯುದಾ? ತೆಗಿತೇನೆ. ನೀವು ಹೇಳಿದಾಗೆ ನಿಧಾನಕ್ಕೆ ಬೇಯಿಸ್ತಾ ಇದ್ರೆ ಕ್ರಿಸ್ಪ್ನೆಸ್ ಗೊತ್ತಾಗುತ್ತೆ. ಆ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ. ಬಟಾಟೆ ಕಬಾಬ್ ರೆಡಿ. ಬಟಾಟೆ ಕಬಾಬ್ ಅಥವಾ ಆಲೂಗಡ್ಡೆ ಕಬಾಬ್, ಆಲೂ ಕಬಾಬ್. ಆಲೂಗಡ್ಡೆ ಹೇಳಿದ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿ. ಆಲೂ ಕಬಾಬ್ ಸೂಪರ್, ಥ್ಯಾಂಕ್ ಯು. ಎಷ್ಟು ಜಟ್ಪಟ್ ಅಂತ ಆಯ್ತಲ್ವಾ? ಮಧ್ಯಾಹ್ನ ಹಸು ಆಗ್ತಾ ಇದೆ, ಏನೂ ಇಲ್ಲ ಅಂತ ಹೇಳಿದ್ರೆ ಹಾಗೆ ಅನ್ನ ಇಡುವಾಗ ಇನ್ನೊಂದು ಸೈಡಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ರೆ ಆಯ್ತು. ಚಟ್ಪಟ್ ಅಂತ ಕಬಾಬ್ ರೆಡಿ ಮಾಡೋದಕ್ಕೆ, ಆಲೂಗಡ್ಡೆ ಕಬಾಬ್ ರೆಡಿ ಮಾಡೋದಕ್ಕೆ ಸೊ ಸಿದ್ಧವಾಗಿರುತ್ತೆ. ಸೊ ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮಾ ಕೂಡ ಬರ್ತಾ ಇದೆ, ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಆಲೂ ಕಬಾಬ್ ತಯಾರಿಸೋ ವಿಧಾನ: ಮೊದಲಿಗೆ ಅರುಣಾ ಕಬಾಬ್ ಪುಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣಾ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯ ಹೋಳುಗಳನ್ನು ಹಾಕಿ ಕಲಸಿ 10 ರಿಂದ 15 ನಿಮಿಷ ನೆನೆಯಲು ಇಟ್ಟು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಆಲೂಗಡ್ಡೆ ಕಬಾಬ್
ಸವಿಯಲು ಬಲು ಚೆನ್ನ. ಆಲೂ ಕಬಾಬ್ ಏನೋ ರೆಡಿ ಆಯಿತು. ನೆಕ್ಸ್ಟ್ ಸ್ಟಾರ್ಟರ್ಸಾ ಅಥವಾ ಯಾವ ಡಿಶ್ ಹೇಳ್ಕೊಡ್ತಾರೆ ನಾನು ಕೂಡ ಕಾಯ್ತಾ ಇದ್ದೀನಿ. ಯಾವ ರೆಸಿಪಿ ತಯಾರಿ ಮಾಡ್ಕೊಳ್ಳಿ ಅಷ್ಟೊತ್ತು ನೀವು ಕೂಡ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಆಲೂ ಕಬಾಬ್ ಅಂತೂ ರೆಡಿಯಾಗಿ ಕಾಯ್ತಾ ಇದೆ. ಇಟ್ಸ್ ವೇಟಿಂಗ್ ಫಾರ್ ಮೀ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು? ನಾನು ಈ ಕಡೆ ವೇಟ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ಆಲೂ ವಡ. ವಡ ಅಂದ್ರೆ ಆಲೂ ವಡ. ಹಾ, ಓಕೆ. ಅಂದ್ರೆ ತವಾ ಫ್ರೈ ಮಾಡಿ ಮಾಡೋದು. ತವಾ ಫ್ರೈ, ಒಂದು ಡೀಪ್ ಫ್ರೈ ಆದ್ರೆ ಇನ್ನೊಂದು ತವಾ ಫ್ರೈ. ಎಸ್, ಎಲ್ಲ ಪಾರ್ಟಿ ರೆಸಿಪೀಸ್ ಇದೆಲ್ಲ ಅಲ್ವಾ? ಸ್ಟಾರ್ಟರ್ಸ್ ತರ. ಹೌದು. ಸರಿ, ಶುರು ಮಾಡೇ ಬಿಡೋಣ. ಹೇಗೆ? ಎಲ್ಲ ಮಿಕ್ಸ್ ಮಾಡ್ಬೇಕು. ಈಗ ಇದು ಪುಟಾಣಿ ಬೇಳೆ ಹೇಳ್ತಾರಲ್ಲ, ಇದು ಪೌಡರ್ ಆಗ್ಬೇಕು. ಈಗ ಇದನ್ನ ಪೌಡರ್ ಮಾಡ್ಕೊಳ್ಬೇಕು, ಫೈನ್ ಪೌಡರ್. ಸೊ ಈಗ ಪುಟಾಣಿಯನ್ನ ಪುಡಿ ಮಾಡ್ತಿದ್ದೀರಿ. ಇದು ಇಲ್ಲದಿದ್ರೆ ಕಡಲೆ ಹಿಟ್ಟನ್ನ ಕೂಡ ಹಾಕೊಳ್ಬಹುದು. ಹಾಕ್ಬಹುದು, ಆದ್ರೆ ಇದು ಹಾಕಿದ್ರೆ ಒಳ್ಳೆ ಸ್ವಲ್ಪ ಟೇಸ್ಟ್ ಪೂರ್ತಿ ಹಾಕ್ಲಾ? ಹಾ, ಪೂರ್ತಿ ಹಾಕಿ. ಹಾಗೆ, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲೂ ವಡೆ ಹಾಕ್ತೇನೆ. ಸೊ ಇದು ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿ ಇಟ್ಕೊಂಡಿದ್ದು. ಸೊ ಒಂದೇ ಸರಿ ಕೆಲಸ ಮಾಡ್ಕೊಳ್ಳುವಾಗ ಎರಡು ಬಗೆ ಆಗುತ್ತೆ. ಈ ಕಡೆ ಆಗುತ್ತೆ, ಅದೇ ಅಲ್ವಾ? ಅದರಲ್ಲೂ ಈ ರೀತಿ ರೆಸಿಪೀಸ್ ಈ ಮಕ್ಕಳದು ಏನಾದ್ರೂ ಬರ್ಡೇ ಪಾರ್ಟಿ ಇದಕ್ಕೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ಪುಟಾಣಿ ಬೇಳೆ ಪೌಡರ್ ಹಾಕ್ತೇನೆ. ಈರುಳ್ಳಿ, ಹೆಚ್ಚಿದೆ ಈರುಳ್ಳಿ. ಬೇರೆ ಏನಾದ್ರೂ ತರಕಾರಿ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬಹುದು ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಿತ್ತು, ಸ್ವಲ್ಪ ಹಾಕ್ಬಹುದು. ಬೇಕಿದ್ರೆ ಹಾಕೊಳ್ಬಹುದು, ಇಲ್ದಿದ್ರೆ ಸ್ವಲ್ಪ ಹಸಿಮೆಣಸು ಎಲ್ಲ ಹಾಕೊಳ್ಳೋದು. ಹಸಿಮೆಣಸು ಸ್ವಲ್ಪ ಖಾರ ಪೌಡರ್ ಹಾಕ್ಬೇಕು, ಹಸಿಮೆಣಸು ಬೇಡ. ಈಗ ತುಪ್ಪ ಹಾಕಿದ್ದೇನೆ. ತುಪ್ಪ ಬೇಕು ಮತ್ತೆ ಅಲ್ಲಿ ಡೀಪ್ ಫ್ರೈ ಸ್ವಲ್ಪ ಹಾಕ್ಬೇಕು. ಉಪ್ಪು ಹಾಕ್ತೇನೆ ಈಗ. ಓಕೆ. ಸ್ವಲ್ಪ ಹಳದಿ ಪೌಡರ್ ಹಾಕಿ. ಆಗ್ಲೇ ಹೇಳ್ದಲ್ವಾ, 40 ವರ್ಷದ ಇತಿಹಾಸ ಇರುವಂತ ಅರುಣಾ ಮಸಾಲಾ ಅವರ ಟರ್ಮರಿಕ್ ಪೌಡರ್ ಸಾಕು. ಬೇರೆ ಮತ್ತೆ ಖಾರ ಪೇಪರ್ ಪೌಡರ್ ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ. ಸೊ ಅರುಣಾ ಕರಿಮೆಣಸು ಪುಡಿ ಸಾಕು. ಸ್ವಲ್ಪ ಮೆಣಸಿನ ಪೌಡರ್. ಅರುಣಾ ಮೆಣಸಿನ ಪುಡಿ ಸ್ವಲ್ಪ. ಪೆಪ್ಪರ್ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ನೋಡಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ. ನೀರು ಆಲೂಗಡ್ಡೆ ಬೇಯಿಸಿ ಅಲ್ಲ ಸ್ವಲ್ಪ ಹಾಕಿ, ಸ್ವಲ್ಪ ನೀವೇ ಹಾಕೊಳ್ಳಿ. ನಾನೇ ಹಾಕೋತೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡುವಲ್ಲ, ಅದಂದ್ರೆ ಸ್ವಲ್ಪ ಕೈಯಿಂದಾನೇ ಕಲಿಸ್ಬೇಕಾಗ್ತದೆ. ಅಂದ್ರೆ ನೀರನ್ನ ಚಿಮ್ಕಿಸಿ ಹಾಕೊಳ್ಳುವಂಥದ್ದು. ಆಲೂಗಡ್ಡೆ ನೀರು ಬಿಡ್ತದಲ್ಲ. ಇದು ಈ ತರ ಅಂಟು ಮಾಡ್ಕೊಂಡು ಇದು ಯಾವ್ದ್ರಲ್ಲಾದ್ರೂ ಮುಳುಗಿಸಿ ಡೀಪ್ ಫ್ರೈಯಾ ಅಥವಾ ಹೇಗೆ? ಅಲ್ಲ, ತವಾ ಫ್ರೈ. ಕೈಯಲ್ಲಿ ತಟ್ಟಿ ತವಾ ಫ್ರೈ ಮಾಡುದು. ವಡೆ ರೀತಿ. ವಡೆ ರೋಟಿ. ಹಾಗಾದ್ರೆ ತವಾ ಇಟ್ಕೊಂಡ್ಬೇಕಾ? ಬೇಡ, ಆಯ್ತು. ಇದೀಗ ತವಾ ಇಟ್ಟು ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕ್ರೂ ಆಗ್ತದೆ, ತುಪ್ಪ ಹಾಕೊಳ್ಳಬಹುದು. ನಾನು ತುಪ್ಪ ಹಾಕ್ತೇನೆ ಸ್ವಲ್ಪ. ಮತ್ತೆ ನೀರು ಒಂದು ಸ್ವಲ್ಪ ತೆಗಿರಿ, ಕೈಗೆ ಹಚ್ಕೊಳ್ಳಿಕ್ಕೆ. ಕೈಗೆ ಅಂಟ್ಕೊಳ್ತದಲ್ಲ, ಸ್ವಲ್ಪ ನೀರು.
ರವೆಯಲ್ಲಿ ಈ ತರ ಅದ್ದಿ ಏನು ಮಾಡ್ಕೊಳ್ಬೇಕು ಅಂತ ಇಲ್ಲ ಇಲ್ಲ ಏನಿಲ್ಲ ಡೈರೆಕ್ಟ್ ಅಂದ್ರೆ ಆ ಪುಟಾಣಿ ಪುಡಿ ಅದಕ್ಕೆ ಹಾಕಿರೋದ್ರಿಂದ ಬೈಂಡಿಂಗ್ ಬರುತ್ತೆ. ಹೌದು. ಪ್ಯಾಟೀಸ್ ತರ ಬರುತ್ತೆ. ಮೇಲಿಂದ ಎಣ್ಣೆ ಏನಾದ್ರೂ ಹಾಕ್ಬೇಕು, ಸ್ವಲ್ಪ ತುಪ್ಪ ಹಾಕ್ಬೇಕು, ಸ್ವಲ್ಪ ಎಣ್ಣೆ ಆದ್ರೂ ಆಗುತ್ತೆ. ಬ್ರಷ್ ಮಾಡ್ಕೊಂಡು ಸೊ ಮೇಲಿಂದ ಬೇಕಿದ್ರೆ ಮತ್ತೆ ಪುನಃ ಹಾಕೊಳ್ಬಹುದು. ಸ್ವಲ್ಪ ಬೇಯಬೇಕು ಇದು ಸಹ ಗಟ್ಟಿಯಾಗಿ. ಅಂದ್ರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರುವಂತದ್ದು, ಆದ್ರೂ ಪುಟಾಣಿ ಬೇಳೆ ಎಲ್ಲ ಉಂಟಲ್ಲ, ಸ್ವಲ್ಪ ಗಟ್ಟಿಯಾಗಿ ಬೇಯಬೇಕು. ಟೇಸ್ಟ್ ಒಳ್ಳೇದಾಗ್ತದೆ. ನೋಡಿ ಈ ತರ ಬೆಂದು ಕ್ರಸ್ಟ್ ಬರಬೇಕು. ಮಧ್ಯ ಮಧ್ಯದಲ್ಲಿ ಯಾಕೆ ಮೇಲಿಂದ ಸ್ವಲ್ಪ ತುಪ್ಪ ಬ್ರಷ್ ಮಾಡ್ತಾ ಇರೋದು ಅಂದ್ರೆ ಆ ಪುಟಾಣಿ ಇರೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಿ ಬರಬೇಕು. ತುಪ್ಪ ಅಥವಾ ಎಣ್ಣೆ ಬ್ರಷ್ ಮಾಡ್ಕೊಂಡ್ರೆ ಆಯ್ತು. ಬ್ರಷ್ ಮಾಡ್ಕೊಂಡ್ರೆ ಪದೇ ಪದೇ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಈ ರೀತಿ ಒಂದು ಕ್ರಸ್ಟ್ ಬರ್ಬೇಕಂದ್ರೆ ಲೈಟ್ ಬ್ರೌನ್ ಬರಬೇಕು. ಈಗ ನೋಡಿ ಬಂತು. ಇನ್ನೊಂದು ನಾರ್ತ್ ಅಲ್ಲಿ ಗಲೋಟಿ ಕಬಾಬ್ ಅಂತ ಮಾಡ್ತಾರೆ. ಅದು ಆದ್ರೆ ಈ ಆಲೂಗಡ್ಡೆ ಇದನ್ನು ಮಿಕ್ಸ್ ಮಾಡ್ತಾರೆ. ಕೆಲವರು ಈ ಕಾಬೂಲ್ ಕಡಲೆ ಇದೆ ಅಲ್ವಾ, ದೊಡ್ಡ ಕಡಲೆ, ಅದನ್ನ ನೆನೆಸಿ ಬೇಯಿಸಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಗಲೋಟಿ ಅಂದ್ರೆ ಅದಷ್ಟೇ ಸಾಫ್ಟ್ ಆಗಿದೆ ಅಂತ ಅರ್ಥ. ಇದು ನೋಡ್ತಾ ಇರುವಾಗ ನನಗೆ ಅದೇ ತರ ಕಾಣ್ತಾ ಇದೆ. ಮತ್ತೆ ಏನ್ ಮಿಕ್ಸ್ ಮಾಡ್ತಾರೆ ಅದಕ್ಕೆ? ಮತ್ತೆ ಅದಕ್ಕೆ ಮಿಕ್ಸ್ ಮಾಡುದು ಆಲೂಗಡ್ಡೆ ಈ ತರ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಆಲೂಗಡ್ಡೆ ಮತ್ತೆ ಅದು ಚೆನ್ನಾಗಿ ಅದನ್ನ ಬೇಯಿಸಿ ಅರ್ದು ಮತ್ತೆ ಮಾಡ್ಕೊಳ್ಳೋದು. ತೆಗಿಯೋದಾ? ತೆಗಿಯುತ್ತೇನೆ. ಆಲೂಗಡ್ಡೆ ತವಾ ಫ್ರೈ ವಡ. ಥ್ಯಾಂಕ್ ಯು ವೆರಿ ಮಚ್. ಆಲೂಗಡ್ಡೆ ತವಾ ಫ್ರೈ ವಡ. ಅದಕ್ಕಿಂತ ಫ್ರೈ ವಡ ಅಂತ ನಿಮ್ಮ ವರ್ಷನ್ ಅಲ್ಲಿ ತವಾ ಫ್ರೈ ವಡ. ಓಕೆ ಫೈನ್, ನೀವೇನ್ ಹೇಳ್ತಿರೋ ಅದು. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆದಂತ ಆಲೂಗಡ್ಡೆ ತವಾ ಫ್ರೈ ವಡ. ವಡೆ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದು ಡೀಪ್ ಫ್ರೈ ಅಂತ, ಬಟ್ ಇದು ಶಾಲೋ ಫ್ರೈ. ಅದರಲ್ಲೂ ಕೂಡ ಮಿನಿಮಲ್ ಆಯಿಲ್, ತುಂಬ ಕಮ್ಮಿ ಎಣ್ಣೆ. ಸೊ ಯಾರಿಗೆಲ್ಲ ಹೆಲ್ದಿ ಬೇಕು ಅಂತಿರ್ತಾರೋ ಅವ್ರಿಗಂತೂ ಸೂಕ್ತವಾದಂಥದ್ದು. ಹೆಲ್ದಿ ಅಂದರೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಯಾವಾಗಲೂ ಹೇಳ್ತೀನಿ ಇಟ್ಸ್ ಹೆಲ್ದಿ ಬಿಕಾಸ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಅದನ್ನು ಹಾಕಿ ಕೂಡ ಮಾಡ್ಬೋದು. ಸೊ ಈಸಿ ಆಗಿದೆ, ಜಟ್ಪಟ್ ಅಂತ ಆಗುತ್ತೆ, ಪಾರ್ಟಿ ಐಟಮ್. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಆಲೂ ತವಾ ಫ್ರೈ ವಡ ತಯಾರಿಸೋ ವಿಧಾನ: ಮೊದಲಿಗೆ ಪುಟಾಣಿಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಪುಟಾಣಿ ಪುಡಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಕರಿಮೆಣಸು ಪುಡಿ, ಮೆಣಸಿನ ಪುಡಿ ಹಾಕಿ ಕಲಸಿ. ಬೇಕಿದ್ದಲ್ಲಿ ನೀರನ್ನು ಚಿಮುಕಿಸಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಸವರಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಆಲೂ ವಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಎರಡೆರಡು ರೆಸಿಪಿ, ಅದು ಕೂಡ ಇವತ್ತು ಫುಲ್ ಆಲೂ ರೆಸಿಪಿ. ಎಸ್, ಫಸ್ಟ್ ಯಾವುದು? ಕಬಾಬ್ಗೆ ಕೈ ಹೋಗ್ತದೆ. ಎಸ್, ತಗೊಳ್ಳಿ.
ಹೇಳಬೇಕಂತಾನೆ ಇಲ್ಲ, ಅರೋಮಾ ಬರ್ತಾ ಇರುವಾಗಲೇ ನಾನು ಟೇಸ್ಟನ್ನು ಊಹಿಸ್ಕೊಳ್ತಾ ಇದ್ದೆ. ಎಕ್ಸಾಕ್ಟ್ ಅದೇ ಥರ ಬಂದಿದೆ. ಸೊ ಒಳ್ಳೆ ರೆಸಿಪಿ, ಆ್ಯಕ್ಚುಲಿ ಈಸಿ ಕಬಾಬ್. ಚೆನ್ನಾಗಿದೆ. ಅರೋಮಾ ಬರ್ತಾ ಇದ್ದಾರೆ, ಚಿಕನ್ ಕಬಾಬ್ ಥರನೇ ಬರ್ತಾ ಇದೆ. ಹಸಿವು ಜಾಸ್ತಿ ಮಾಡುತ್ತೆ ಇದು. ಸೊ ಇದು ಟೇಸ್ಟ್ ನೋಡೋಣ. ಪುಟಾಣಿ ಪುಡಿ ಹಾಕಿರೋದ್ರಿಂದ ಡಿಫ್ರೆಂಟ್ ಒಂದು ಟೇಸ್ಟ್ ಟೆಕ್ಸ್ಚರ್. ಸೊ ಯೂಶ್ವಲಿ ನಾವು ವಡೆ ಏನಾದರೂ ಅಥವಾ ಪ್ಯಾಟೀಸ್ ಮಾಡುವಾಗ ಹಾಗೆ ಅದನ್ನು ಆಲೂಗಡ್ಡೆ ಅಥವಾ ಮೈದಾ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಮಾಡ್ತೇವೆ. ಇದು ಕಡಲೆ ಪುಟಾಣಿ ಪುಡಿ ಹಾಕಿದ್ರೆ, ಕಡಲೆ ಹಿಟ್ಟು ಅಲ್ಲ, ಕಡಲೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಬರ್ತಾ ಅಲ್ವಾ? ಇದು ಆಕ್ಚುಲಿ ಇದು ಕಡಲೆ ಹಿಟ್ಟನ್ನು ಹುರಿದು ಹಾಕಿದಾಗ ಯಾವ ಟೇಸ್ಟ್ ಬರುತ್ತೆ ಅದು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ವೆರಿ ಈಸಿ, ಆಕ್ಚುಲಿ ಈಸಿ ರೆಸಿಪಿ. ಆ್ಯಂಡ್ ಯಾರು ಬೇಕಾದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಅಲ್ವಾ? ಬೇಗ ಎಸ್ಪೆಷಲಿ ಇದಂತೂ ಖಂಡಿತವಾಗ್ಲೂ ಬಿಗಿನರ್ಸ್ ಬೇಗ ನೋಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ನಮ್ಗೆ ಎರಡೆರಡು ರೆಸಿಪಿ ಬರುತ್ತೆ ಅಂತೇಳಿ ಅಲ್ವಾ? ಸೂಪರ್ ಆಗಿದೆ ಮೇಡಮ್, ವೆರಿ ನೈಸ್. ಸೊ ಈಸಿ ರೆಸಿಪಿ. ಟೇಸ್ಟ್ ಯಾವಾಗಲೂ ಟೇಸ್ಟ್ ಬಡ್ಸ್ಗೆ ಈಸಿ ಆಗಿರಲಿ, ಏನೇ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ, ನಾಲ್ಗೆ ರುಚಿಗೆ ಇದೆ ಅಲ್ವಾ? ರುಚಿಸಿದ್ರೆ ಆಯಿತು. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ರೆಸಿಪಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರ್ಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಮ್ಯಾಮ್. ಕಬಾಬ್ ಯಾರಿಗಿಷ್ಟ ಆಗಲ್ಲ, ಬಟ್ ಇದು ಚಿಕನ್ ಕಬಾಬ್ ಅಲ್ಲ, ಆಲೂ ಕಬಾಬ್. ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.